ನವಿ ಮುಂಬಯಿಯ ಬಂಟರ ಸಂಘದ ವತಿಯಿಂದ ಜೂನ್ 25ರಂದು ನೆರೂಲ್ ಶ್ರೀ ಅಯ್ಯಪ್ಪ ಮಂದಿರದ ಸಭಾಂಗಣದಲ್ಲಿ ನವಿ ಮುಂಬಯಿಯ ಬಂಟರ ಸಂಘದ ಪ್ರಾದೇಶಿಕ ಸಮಿತಿಯ ವತಿಯಿಂದ ಆಯೋಜಿಸಿದ ವಿದ್ಯಾರ್ಥಿಗಳ ದತ್ತು ಸ್ವೀಕಾರ ಮತ್ತು ದತ್ತು ನಿಧಿ ವಿತರಣೆ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಕೆಡಿ ಶೆಟ್ಟಿಯವರ ನೇತೃತ್ವದಲ್ಲಿ ಸ್ಥಾಪನೆಗೊಂಡ ಈ ನವಿ ಮುಂಬೈ ಪ್ರಾದೇಶಿಕ ಸಮಿತಿ ಇಂದು ಹಲವು ಕಾರ್ಯಕ್ರಮವನ್ನು ಸಂಘಟಿಸುತ್ತಾ ಮುಂಬೈ ಬಂಟರ ಮನೆಮಾತಾಗಿದೆ. ಪ್ರತಿ ವರ್ಷ ಈ ಸಂಘದ ವತಿಯಿಂದ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ದತ್ತು ಪಡೆದು ಆ ವಿದ್ಯಾರ್ಥಿಗಳ ಶಿಕ್ಷಣದ ಜವಾಬ್ದಾರಿಯನ್ನ ಗಣ್ಯಾತಿ ಗಣ್ಯರು ಸ್ವೀಕರಿಸುತ್ತಾ ಬಂದಿರುವುದನ್ನು ನಾವಿಲ್ಲಿ ಕಾಣಬಹುದು. 2017ರ ಈ ಸಂಭ್ರಮದಲ್ಲಿ ಖಾಂದೇಶ್ ಭಾಸ್ಕರ್ ವೈ ಶೆಟ್ಟಿ 25 ವಿದ್ಯಾರ್ಥಿಗಳನ್ನು ದತ್ತು ಸ್ವೀಕರಿಸಿ ವಿದ್ಯಾರ್ಥಿಗಳ ಬಾಳಿನಲ್ಲಿ ಬೆಳಕು ಚೆಲ್ಲಿದ ದೇವರೆಂದೇ ಹೇಳಬಹುದು. ಅನೇಕ ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡ ಭಾಸ್ಕರ್ ಶೆಟ್ಟಿ 25 ವಿದ್ಯಾರ್ಥಿಗಳನ್ನು ದತ್ತು ಸ್ವೀಕರಿಸಿ ಅವರ ಉಜ್ವಲ ಭವಿಷ್ಯಕ್ಕೆ ಕೈಗನ್ನಡಿ ಹಿಡಿದ ಗಣ್ಯರಾಗಿದ್ದಾರೆ. ಈ ನವಿ ಮುಂಬೈ ಸಂಘದ ವತಿಯಿಂದ ಮುಂದೆ IAS, IPS ತರಬೇತಿ ಶಿಕ್ಷಣ ನೀಡುವ ಯೋಜನೆಯನ್ನ ಹಾಕಿಕೊಂಡಿದ್ದು ವಿದ್ಯಾರ್ಥಿಗಳ ಬಾಳಿಗೊಂದು ಸುವರ್ಣಾವಕಾಶ ಎನ್ನಬಹುದಾಗಿದೆ. ಸಂಘದ ವತಿಯಿಂದ ಗಣ್ಯರನ್ನ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಅಲ್ಲದೆ ಮುಂಬೈ ದಾನಿಗಳನ್ನ ಕೂಡ ಶಾಲು ಹೊದಿಸಿ ಗೌರವಿಸಲಾಯಿತು. ಜೂನ್ 25ರಂದು ನಡೆದ ಸಭಾ ಕಾರ್ಯಕ್ರಮದಲ್ಲಿ ಸಂಘದ ಸದಸ್ಯರು ಅಲ್ಲದೆ ನವಿ ಮುಂಬಯಿಯ ಬಂಧು ಬಾಂಧವರು ಆಗಮಿಸಿದ್ದರು. ಈ ಒಂದು ಸುಂದರ ಸಭಾ ಕಾರ್ಯಕ್ರಮದಲ್ಲಿ ಸಂಘದ ಕಾರ್ಯಾಧ್ಯಕ್ಷರಾದ ಖಾಂದೇಶ್ ಭಾಸ್ಕರ್ ವೈ ಶೆಟ್ಟಿ ಅವರನ್ನ ಅನೇಕ ಗಣ್ಯರು ಪ್ರಶಂಸಿಸಿದರು. ನವಿ ಮುಂಬಯಿಯ ಬಂಟರ ಸಂಘ ಮುಂದೆಯೂ ವಿದ್ಯಾರ್ಥಿಗಳ ಬಾಳಿನಲ್ಲಿ ಬೆಳಕು ಚೆಲ್ಲಲಿ ಎಂಬುದೇ ನಮ್ಮ ಟಿವಿಯ ಹಾರೈಕೆ. ನಮ್ಮ ಈ ನವಿ ಮುಂಬೈ ಪ್ರಾದೇಶಿಕ ಸಮಿತಿ ಸರ್ವಪ್ರಥಮ ಸಮಿತಿ ಬನ್ನ ಪುಗರ್ತೇನೆ ಪಟ್ಟಣದ ಒಟ್ಟಿಗೆ ಒಂಜಾತ್ ಎಡ್ಡೆ ಕೆಲಸಗಳಿಗೆ ಶುರು ಮಲ್ದಿನಂಚಿನ ಒಂದು ಹೆಗ್ಗಳಿಕೆತ್ತಿನ ಸಂಸ್ಥೆ ನಮ್ಮ ಪ್ರಸ್ತುತ ಕಾರ್ಯಾಧ್ಯಕ್ಷರು ಖಾಂದೇಶ್ ಭಾಸ್ಕರ್ ಶೆಟ್ಟನ ಒಂಜಿ ಆಶಯನು ಕಮಿಟಿದ ತುಂಬುತ್ತಿದ್ದು ಕಮಿಟಿದ ಮಾತ ಪದಾಧಿಕಾರಿಲ್ನ ಕಾರ್ಯಕಾರಿ ಸಮಿತಿದ ಅಂಚನೆ ದಾನಿಲ್ನ ಸಹಕಾರ ಪ್ರೋತ್ಸಾಹದೊಟ್ಟಿಗೆ ಒಂದು ವಿಶೇಷವಾದ ಕಾರ್ಯಕ್ರಮ ಶುರು ಮಾಡ್ತಾರೆ. ಆ ಬಣ್ಸಂಗಡು ವಾಜೋಕ್ಲಿ ತಿಕ್ಕೊಂಡ ಐಡ್ದಲ ಕೆಲವರು ಆರ್ಥಿಕ ಅಡಚಣೆ ನಡೀತಿರಡ ಅಕ್ಲ ವಿದ್ಯಾಭ್ಯಾಸಕ್ಕೂ ಅಡಚಣೆ ಬರ್ರೆ ಬನ್ಪನ ನಿಲೆಟ್ ಈ ಒಂಜಿ ನಮ್ಮ ದತ್ತು ಸ್ವೀಕಾರ ಕಾರ್ಯಕ್ರಮನು ಕರೆ ನಮ್ಮ 3 ವರ್ಷ ಹೊಡೆದಿಂಚಿ ನಮ್ಮ ಮಲ್ತೊಂದಲ್ಲ ನಮ್ಮ ಮಲ್ತಿ ಬೊಕ್ಕ ಅವೇನೇ ಮಾರ್ಗದರ್ಶನ ದಿವೊಂದು ಬೇತೆ ಬೇತೆ ಪ್ರಾದೇಶಿಕ ಸಮಿತಿ ಲೆಡ್ ಈ ಕಾರ್ಯಕ್ರಮ ಮುಂದುವರಿಯುಂದುಂಡು. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय चंद्राय श्री गणेशाय धीमहि. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ.
ಒಲವೆಂಬಲತೆಯು ತಂದಂತ ಹೂ ಮುಡಿಯೇರಿ ನಲಿವು ಮುಡಿಜಾರೆ ನೋವು ಕೈಗೂಡಿದಾಗ ಕಂಡಂತ ಕನಸು ಅದೃಷ್ಟದಾಟ ತಂದಂತ ಸೊಗಸು ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ನೀವೆಂದು ಇರಬೇಕು ಸಂತೋಷದಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ನುಡಿದರೆ ಮುತ್ತಿನ ಹಾರದಂತಿರಬೇಕು ವಾ 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 ನುಡಿದರೆ ಮುತ್ತಿನ ಹಾರದಂತಿರಬೇಕು ವಾ 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 ಕುಡಿದರೆ ಮನೆಯವರಿಗೆ ವಾಸನೆ ಬರದಂತಿರಬೇಕು ಓಯ್ ಒಡೆಯರಿ ಎನ್ನ ಬಿರ ಹೊಡೆಯುತ್ತೀರ ಒಡೆಯರಿ ಓ ಎಂಚಿನ ಸೈಪ ಮಾರ ಎಂಚಿನ ಸೈಪಂಬೆ ದಾಯೆ ಫರ್ದ್ ಸೈಪ ಮಾರ ಈ ನಮೂನಿ ದಾಯೆ ಫರ್ದ್ ಸೈಪಂಬೆ ಅತ್ತಿ ಹಾ ಏನು ವಿಷಯ ಗೊತ್ತುಂಡಿ ಏನ ನಮ್ಮ ರಾಜೇಶ್ ನಾಡು ಒಂದಿತ್ತೀರಿ ಆರು ಒಂದು ಸಮಸ್ಯೆ ಅದನ್ನ ಎತ್ತಿತ್ತೆ ಓ ಸಮಸ್ಯೆ ಆತಿನಿತ್ತೆ ಸಮಸ್ಯೆ ಏನೇ ಗೊತ್ತುಂಡಿ ಒಂಜೇ ಪ್ರಾಬ್ಲಮ್ ಮತ್ತೆ ಬೊಕ್ಕ ಒಂಜೇ ಪ್ರಾಬ್ಲಮ್ ಏನ ಬೇಲೆ ಮಲ್ಪುರ ಇಜ್ಜಿ ಬುಡ್ಡೇದಿ ಇಂಜಿ ನಾಟಕ ಬರ್ಪಿನ್ಗೆ ಏನ ಸಮಸ್ಯೆ ಎಂಚಿನ ದಾದಾ ಆಜೋ ಆಜೋ ಆನೆ ಆಜೋ ಹಲೋ ಇಂದ ಒಂಜಿ ನಿಮಿಷ ಸಮಸ್ಯೆ ದಾದನ್ನ ಹೊಡಿತೆ ಎಂಕಿತ್ತೆ ಸಮಸ್ಯೆ ಪರ್ಫೆಕ್ಟ್ ಅವಡು ಆಜೋ ಕ್ವೈಟ್ ಟೆನ್ಷನ್ ಸಮಸ್ಯೆ ದಾದ ಬಣ್ಣಗ ಏನು ಉಳಿತೆ ಹಾ ಒಂಜಿ ನಿಮಿಷ ಅಂತೂ ಮಂಡ್ಯ ಚಾನಲ್ ಪೊಚ್ಚಿ ಎನ್ನ ಪ್ರಾಬ್ಲಮ್ ಅತ್ತವ ಹಂಚಿದ ಎಂಕಿಲ್ ಒಂಚೂರು ಡೌಟ್ ಅಂಡಿ ಯಾಕೆ ಮಂಡ್ಯ ಚಾನಲ್ ಪೊಚ್ಚಿ ಆಪುಣಿತೆ ಆಪುಣ ಒಟ್ಟಾರೆ ಈ ನಮೂನಿ ಪರ್ಪುಣತ್ತು ತೂಕ ಆಪುಂಡ ತೂಕ ಸಮಸ್ಯೆ ಎಂಚ ಓಲೋಲು ಎಂಚ ಬರ್ಪುಣಂದು ಪನ್ರಾಪುಜಿ ಕೆಲವು ಸಾರಿ ಸಮಸ್ಯೆ ಮಾತ ಆ ಸಮಸ್ಯೆ ಮಾತ ನಮ್ಮ ಸರಿಯಾಗಿ ಹೊರ್ತುಡು ಸರಿಯಾದ ಒಂಚೂರು ಕೊನೋಡಾಪುಣ ಮಾತಾದು ಬಗದಾದ ಸಮಸ್ಯೆ ಖಾಲಿ ಬುಡೇದಿನೇ ಸಮಸ್ಯೆನ ತಾಳ ಓಡು ಬುಡೇದಿನ ಪಿರಾವಡೆ ಮಾಮಿ ವರ್ಪು ಮಾಮಿನಲ್ಲ ಸಮಸ್ಯೆ ಅತ್ತಿ ಐಕ್ಯದಾದ ಮಲ್ಪುಣಿತ್ತೆ ಒಂದು ಕೆಲವು ಕೊಡ್ಡು ಇತ್ತಿನ ನೆಂಬೆ ಒಕ್ಕಡೆ ಮಾಮಿನ ಒಂಚೂರೆ ಅವೇ ಬುಡೇದಿನ ಅಪ್ಪೆ ಮಾಮಿ ಅಕ್ಕನಲ್ಲಿ ಒಂಚೂರು ಉಂಡು ಪೋನೋಡು ಮತ್ತ ಸಮಸ್ಯೆ ನಮ್ಮ ಮತ್ತ ಒಲ್ಪ ಫುಟ್ಟು ಪನ್ರಾಪುಜಿ ಐಕ್ ಬಾರಿ ಸುಲಭ ಅಂಬೆ ಐಕ ಆಯಗ ಫನ್ ಎಂತೂ ಬುಡೇದಿನ ಅಡಿಕ್ಬಾರ್ದು ಪಿರಾವಡ್ ಬರ್ಪಿನತ ಪಿರಾವಡ್ ಬಾರ್ಪುನಾಯ್ಕ ರಿವರ್ಸ್ ಗೇರ್ ಬಾರ್ದು ಪಿರಾವಡ್ ದೆ ಪರವಾನಂಚಿ ಬಕ್ಕ ನಿಕ್ಕೊಂಜಿ ಭನೋಡ ಮಾರೆ ಗಂಗಸಾರ ಬಕ್ಕ ಬುಡೇದಿ ಬಲ ನಡ್ಕೊಲ್ಲ ಅಂಚೆಡಿ ಸಮಯ ಜಾಸ್ತಿ ಉಂಡು ಮಲ್ಲೆತ್ತು ಅವೇ ಒಂದ್ ಸೈಡ್ ಒಂದು ಹೋತು ಗಂಗಸರ ಬಕ್ಕ ಬುಡೇದಿ ರಡ್ಡುಲ ಥಾರೆ ಬೇನೆಂಬೆ ನಾಗವಂಶೀಯ ಕ್ಷತ್ರಿಯರೈನ ಬಂಟೆರ್ಲು ಇನಿ ಕೇವಲ ತುಳುನಾಡುತ್ತೆ ಮುಂಬೈ ಅಂಚನೆ ಜಗತ್ತದ ಪ್ರತಿಯೊಂದು ದೇಶುಳ್ಳ ತನ್ನನೇ ಆಯ್ನಂಚಿನ ಒಂಜಿ ಗೌರವನು ಗೆತ್ತೊಂದು ಬರೋದಿಲ್ಲ ಇದಕ್ಕೆ ಮುಖ್ಯ ಕಾರಣ ಪಂಡ ಒಂಜಿ ಸಮಯಡು ನಮ್ಮ ಊರುಡು ಬೆನ್ನಿ ಬೆಂದದು ಬುಲ್ಲೆಸಲೆ ಮಲ್ತದು ನಮ್ಮ ಕುಟುಂಬವನ್ನು ಸಾಕೊಂಡುತ್ತ ಕ್ರಮೇಣ ನಮ್ಮ ಮಾತ ಜೋಕುಲೆಗೆ ವಿದ್ಯೆಯನ್ನು ಕೊರೆದು ವಿದ್ಯಾವಂತರಾದ ಇನಿ ಪ್ರತಿಯೊಂದು ಕ್ಷೇತ್ರಡ ಅವು ರಾಜಕೀಯ ಕ್ಷೇತ್ರ ಪಡು ವೈದ್ಯಕೀಯ ಕ್ಷೇತ್ರ ಪಡು ಸಾಮಾಜಿಕ ಕಾರ್ಯಕ್ರಮ ಸಾಮಾಜಿಕ ಸೇವೆದ ಕ್ಷೇತ್ರ ಪಡು ಇಜಿಂಡ ಒಬ್ಬೇ ರಂಗೋಡ್ಲ ನಮ್ಮ ಇನಿ ಮುಂಚೂಣಿಲ್ಲ ಇದಕ್ಕೆ ಮುಖ್ಯ ಕಾರಣ ಬಂಡ ಪ್ರತಿಯೊಂದು ಬಂಟೆರ್ಲ ಇನಿ ವಿದ್ಯಾವಂತರ ಅಂತಲೇ ಇನಿ ಭಾರತ ದೇಶದ ಒಂಜಿ ಅಂಕಿ ಅಂಶದ ಪ್ರಕಾರ ಸಾಧಾರಣ 100 ಜನೊಟ್ಟು 12 ಜೋಕುಲು ವಿದ್ಯಾಭ್ಯಾಸನು ಅರ್ಧಡು ಉಂತೊಂದುಲ್ಲೆರ್
ಪಂಡ ನೆಕ್ಕೆ ಕಾರಣ ಮಸ್ತೆ ಉಪ್ಪು ಅಂಡ ಮುಖ್ಯವಾದ ಮಲ್ಲ ಕಾರಣ ಪಂಡ ಆರ್ಥಿಕ ಪರಿಸ್ಥಿತಿಗೋಸ್ಕರ ಹಲವಾರು ವಿದ್ಯಾರ್ಥಿಗಳು ತಮ್ಮ ಅಗಲ ವಿದ್ಯಾಭ್ಯಾಸನು ಅರ್ಧೊಡೆ ಉಂತೋಡಾದು ಬರ್ಕೊಂಡು ಅಂಚಿನ ಪರಿಸ್ಥಿತಿ ಇನಿ ನಮ್ಮ ಬಂಟ ಸಮುದಾಯದ ಬಂಟ ಬಾಂಧವ್ಯನ ಜೋಕುಲೆಗೆ ವಿದ್ಯಾಭ್ಯಾಸನು ಕೊರಡು ಪರಮಿನ ಉದ್ದೇಶಗಳು ಇನ್ನಿತ್ತ ಈ ಕಾರ್ಯಕ್ರಮಗೂ ನಮ್ಮ ಬಂಡರ ಸಂಘದ ಅಧ್ಯಕ್ಷರು ಪ್ರಭಾಕರ್ ಎಲ್ ಶೆಟ್ರು ಮೇರೆ ಇನಿ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಿದ್ದು ಅಧ್ಯಕ್ಷ ಸ್ಥಾನವನ್ನು ಗೆದ್ದಂದಿರಿ ಅರೇನಿ ಯಾನೆ ಇನಿ ನಮ್ಮ ನವಿ ಮುಂಬೈ ಪ್ರಾದೇಶಿಕ ಸಮಿತಿದ ಮಾತ ಸಮಸ್ತ ನವಿ ಮುಂಬೈ ಬಂಟ ಬಾಂಧವ್ಯನ ಪರವಾದ ಅರೇನಿ ಇನಿ ಮೂಲ ಹಾರ್ದಿಕವಾದ ಸ್ವಾಗತ ಮೊದಲೇ ವಿಶೇಷ ಅತಿಥಿ ಮಂಡಲ ಸರಿ ಒಂದು ಪಂಡ ಏನಕ್ಕೆ ಇನಿಕ್ಕೆ ಒಂಜಿ ವಿಶೇಷ ಸಾಧನೆ ಆರೆ ಮಲ್ದಿರಿ ಒಂಜೆ ಟೈಮುಡು ರೆಡ್ ಬಂಟ ಸಂಘದ ಅಧ್ಯಕ್ಷೆಯಾದ ಒಂಜಿ ಬೆಳಗಾಂ ಬಂಟರ ಸಂಘದ ಅಧ್ಯಕ್ಷ ಆದಿತ್ತಿಂದ ಅವೇ ಪೊರ್ತುಡು ಕುಡರ ಪಡವಿದಿರಿ ಬಂಟರ ಸಂಘದ ಅಧ್ಯಕ್ಷಲ ಒಂಜೇ ಟರ್ಮುಡು ಆತಿನ ಒರಿಯೇ ಬಂಟೆ ಬಂಡಲ ತಪ್ಪ ಒಂದೇ ವರೇನಿ ಆಗಿನಿ ಆತೆ ಅತ್ತ ಒಂದೇ ರೆಡ್ ಬಂಟರ ಸಂಘದ ನಿರ್ಮಾಣಡ್ಲ ಅರ್ನ ಪಾತ್ರ ಮುಖ್ಯವಾದುಂಡು ಪ್ರತಿ ನಮ್ಮ ಇನ್ನಿ 3ನೇ ವರ್ಷದ నుంచి ಜೋಕ್ಲಿ ಅಡಾಪ್ಷನ್ ಮತ್ತೊಂದಲ್ಲ ಮಾತಾ ಸಂಘ ಸಂಸ್ಥೆಲ ಕೊರ್ಪುಡು ಅಂಡ್ ಐಟೊಂಜಿ ನಮ್ಮನೆ ಸಂಘ ನಮ್ಮ ಪುಗರ್ನತ್ ನಮ್ಮೊಂಜಿ ಸಮಾಜ ಬಂಡ್ ಸಂಘ ಒಂಜಿ ಐಟೊಂಜಿ ವಿಶೇಷತೆ ಉಂಟು ಇನಿ 2 ಕೋಟಿ ರೂಪಾಯಿ ಮುಟ್ಟ ಒಂಜಿ ಜೋಕ್ಲೆಗೆ ಸಹಾಯಧನ ಎಜುಕೇಶನ್ ಮಲ್ಪುನ ಸಂಸ್ಥೆ ಏನೆಲ್ಲ ಕೂಡ ಬೊಂಬಾಯಿ ಆ ಸಂಸ್ಥೆಲ ಇಜ್ಜಿಂದು ಅವನಾಗ ಭಾರಿ ಹೆಮ್ಮೆದ ವಿಷಯ ಐಟ್ಲೊಂದು ಹೆಮ್ಮೆದ ವಿಷಯ ಪಂಡ 9 ಜನಕ್ಕೆ ಮುಟ್ಟು ಬಾರ್ದು ಸುರುಟೆಗೆ ಪ್ರಾದೇಶಿಕ ಸಂಸ್ಥೆ ಶುರುವಾತಂದ ಅವು ನವಿ ಮುಂಬೈ ಅಂಚಾದ ಪುನಃ ನವಿ ಮುಂಬೈ ಪಂಡ ವೈಟ್ಲ ಮಾತೆಟ್ಲ ನವನೆ ಶುರುವಾತೆ ನವಿ ಮುಂಬೈ ಆತಿನ ಐದು ವರ್ಮ ಸಂಸ್ಥೆ ಆಂಡ್ ಐಟ್ ಪ್ರತಿಯೊಂದು ಸಂಸ್ಥೆಡ್ಲ ಇಂಚಿನ ಕಾರ್ಯಕ್ರಮ ಆಂದುಂಟು ಆಂಡ ಪ್ರತಿ ವರ್ಷ ಲೇಕುಲರಿಗೆ 5,000 8,000 10,000 ಕವರ್ಡ್ ಬಾರ್ದು ಬರ್ಪಿನಿ ಅವು ಶಾಯತ ಇಲ್ಲರ ಮುಟ್ಲ ಪೋಂತುಜಿ ಅಂಚಾದ ಪುನಃ ಅಧ್ಯಕ್ಷರು ಭಾಸ್ಕರ್ ಶೆಟ್ಟರ್ನ ನೇತೃತ್ವಡು ಎಂಕುಲ ಯೋಜನೆ ಪಾಡಿಯ ಆ ಕಾಸ್ ಕೊರ್ಪಿನ ದಾದಾಂಡ್ಲ ವಿದ್ಯಾಭ್ಯಾಸ ಪ್ರಯೋಜನ ಬರೋಡು ಅಂಚಾದ ಪುನಃ ಆ ಜೋಕ್ಲಿ ಎಂಕುಲು 25 ಜೋಗ್ಲಿ ಅಡಾಪ್ಷನ್ ಮತ್ತೊಂದು ಅಕ್ಕಲ ಶಿಕ್ಷಣಗೆ ಕೂಡ ಆ ಕಾಸಿನ ಎಂಕುಲು ಈ ಸಂಸ್ಥೆಯ ಪರವಾದ ಕೊರಪ ಅಂಚಿನ ಪ್ರತಿಯೊಂದು ಸಂಘ ಸಂಸ್ಥೆಲ್ಲ ಮಂತೆರಡ ನಮ್ಮ ಸಮಾಜಡು ವಿದ್ಯಾ ವಂಚಿತರಾದ ಜೋಕುಲು ಏರ್ಲ ಸಾಧ್ಯನೇ ಇಚ್ಚಿ ಆರ್ಲ ಬಲ್ಲಿ ಇನಿ ಅಕಡೆ ಭಾಸ್ಕರ್ ಶೆಟ್ಟರ್ ಬಲ್ಲಿ ಹೋಗ ಇನಿ ಮಸ್ತ್ ಬಂಗೊಂಡು ನೋಟ್ ಬಂದಿ ಆಂಡ್ 500 ಮೀಟರ್ ಬಂದಾಂಡ್ ಏಪ ಚಾಲಾಪುಣ ಬಂದ್ಕರ್ ಚಾಲು ಆಂಡ್ ಎಡ್ಡೆ ಇದನ್ನ ನನಗೆ ನನ್ನ ಪಿರ ಅವೇ ಗತಿ ಆ ಒಂಜಿ ಊರೊಂಜಿ ಮಾರ್ಕೆಟ್ ಇಲ್ಲೊಂಜಿ ಮಾರ್ಕೆಟ್ ಉಪ್ಪುಡು ಅಪ್ಪೊಂದು ಅಲ್ಲದ ಅಂಗಡಿ ಉಪ್ಪುಡು ಅದಕ್ಕೊಂಜಿ ಸೆಲೂನು ಒಂಜಿ ಕಿರಾಣ ಅಂಗಡಿ ಅಲ್ಪ ನಮ್ಮ ಕುಲೊಂದು ದುಮ್ಮನ ಮಚ್ಚಂದ್ರು ಕೊಡ್ದಡ ಅಂತೇಳಿ ಅಂಚಿನ ಕಾಲ ಬರಲ್ಲ ಚಾನ್ಸ್ ಉಂಟು ಬಣ್ಣ ಅಂಚ ಇನ್ನ ಹೋಟೆಲ್ ಚಾಲಾಜಿಂದ 1000 ಗಂಟೆ ಹೋಟೆಲ್ ನಮ್ಮ ಸಮಾಜದಾಗ್ಲೇ ಬಂದವನು ಅಂಚಾದ ಆ ದೇವರ ನಮ್ಮಂಜಿ ಐಕ್ ಮಾತಿರಲ್ಲ ದಿನೋಲ ದೇವರ ಕೈ ಮುಗಿನಾಗ ಅಲ್ಲಿ ಒಟ್ಟಿಗೆ ಕೈ ಮುಗಿಲೆ ಆಯ್ನಾತ್ ಪಕ್ಕ ಅಂಜಿ ಸರ್ಕಾರವು ಬುದ್ಧಿ ಕೊರಡು ಆಯ್ನಾತ್ ಪಕ್ಕ ನಮ್ಮೊಂಜಿ ಹೋಟೆಲ್ ನಮ್ಮೂರ್ದಾಗಲ್ಲ ಚಾಲ ಆಡ್ಬೇಡ ಒಂದು ಪೂರ ನಮ್ಮ ಇಲ್ಲಿ ಸಂಘ ಸಂಸ್ಥೆ ನಡ್ಕೊಟ್ಟ ಐಕ್ ಮುಖ್ಯ ಕಾರಣನೇ ಹೋಟೆಲಿಯರ್ ಮಲ್ಲ ಮನಸ್ಸು ಮಂತ್ರಿ ಈ ನಮ್ಮ ಸಮ ಅಡಾಪ್ಷನ್ ಆಡು ಆ 2 ಕೋಟಿ ಕೊರ್ಪಿನಾಡು ಉಡಂಜಿ ಕೋಟಿ ಕೊರ್ಪಿನಾಡು ಅವ ಹೂ ಸಂಘ ಸಂಸ್ಥೆ ಆವಡ್ಡ ಐಕ್ ಹೋಟೆಲಿಯರ್ನ ಪ್ರಾಮುಖ್ಯತೆ ಹೆಚ್ಚೋಂಡು ಇನಿ ಪುಟ್ಟಿನ ಊರು ಬಿಡ್ದು ನಮ್ಮ ಬಂಜಿದಿಂಜಾವರ ಪರವೂರು ಪದ್ಯ ದೇವರ ನಂಗೆ ಅನುಗ್ರಹ ಮಾಡ್ತಾರೆ ಈ ಬೊಂಬೈದ ಊರುಳ್ಳ ನಮಗೊಂದು ಸ್ಥಾನ ಮಾನ ಗೌರವ ದಿಕ್ಕಿನ ಪೊರ್ತುಡು ನಮ್ಮ ಸಮಾಜದ ಸಂಘದ ಆಂಡ್ ಸಂಘಡು ಇನಿ ಎತ್ತಬೇಕು ತರತ ಕಾರ್ಯಕ್ರಮ ನಡತುಂಡು ಮುಂದಿನ ಮಾತ ತೂನ ಏನಕ್ಕೆ ಭಾರಿ ಒಂಜಿ ಸಂತೋಷ ಒಂದು
విద్యాహీనం పశు సమానం పని లెక్క విద్య దాంతిన మనిషి పశుకు సమానగే. ಇನ್ನಿತ ಬಾರಿ ಏಟೆ ಪ್ರೋಗ್ರಾಮು ದತ್ತು ನಮ್ಮ ಎಜುಕೇಷನ್ ಏಡ್ ಹೆಲ್ಪ್ಗೆ ತುಂದಿನ ಜೋಗುಲು ಬೊಕ್ಕ ಅಕ್ಕಲ್ಲಿ ಕೊಡ್ತೀನಿ ಫಸ್ಟ್ಗೆ ಕಂಗ್ರ್ಯಾಚುಲೇಷನ್ ಮಲ್ಪೆ ಅಕ್ಕಲು ಇಡೀ ಅಕ್ಕನ ಎಜುಕೇಷನ್ ಕಾಸ್ಟ್ ಬೇರೆ ಮಲ್ತೊಂದಿಲ್ಲೇರಿ ನೆತ್ತಾತ್ ನೋಬಲ್ ಕೆಲಸನೇ ಹೆಚ್ಚಿ ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಜಾಬ್ ಯಾನ್ ಫಸ್ಟ್ ಆಫ್ ಆಲ್ ಅವಿನ ತಾನಿಲೇನು ಕಂಗ್ರ್ಯಾಚುಲೇಟ್ ಮಲ್ಪೆ ಅಂಚನೆ ಜೋಕ್ಲಿಗೆ ಏನು ಮೆಸೇಜ್ ಬಂದಾಗ ಇನ್ನು ನಿಕುಲು ಗೆದ್ದೊಂದಾರೆ ನಿಕುಲು ಈ ಸ್ಟಡಿ ಮತ್ತೆ ಕಲ್ತದ್ದು ದುಂಬುಬೋದು ಒಂದು 100 ಜನ ಕೊರ್ಪಿನ ಒಂದು ಕೆಪಾಸಿಟಿ ನಿಗಲ್ಲಿ ಬರುವುದು ಮತ್ತೆ ಏನ ಆಶೆ ಬೊಕ್ಕ ನಮ್ಮ ಬಣ್ ಸಂಘ ಬೇತೆ ಬೇತೆ ಬಿದಟು ಸೋಷಿಯಲ್ ವೆಲ್ಫೇರ್ ಕೆಲಸ ಮತ್ತೊಂದುಂಡು ವಿಡೋ ಪೆನ್ಷನ್ ಕೊರೊಂದುಂಡು ಅವಳ ಬಾರಿ ಏಟೆ ಕೆಲಸವು ಮತ್ತು ಮಂತ್ಲಿ ವಿಡೋ ಪೆನ್ಷನ್ ಕೊರೊಂದುಂಡು ಮೆಡಿಕಲ್ ಏಡ್ ಕೊರೊಂದುಂಡು ಎಜುಕೇಷನ್ ಲೋನ್ ಕೊರೊಂದುಂಡು ಅಂಚೆನೆ ಕೋಟಿ ಗಟ್ಟಲೆ ನಮ್ಮ ಸೋಷಿಯಲ್ ವೆಲ್ಫೇರ್ಗೆ ಎಕ್ಸ್ಪೆನ್ಸಸ್ ಮಾಡ್ತೊಂದುಂಡು ಈ ಸೋಷಿಯಲ್ ವೆಲ್ಫೇರ್ ಒಂಜರೆ ಕೋಟಿ ಮಟ್ಟ ಖರ್ಚು ಮಾಡ್ಕೊಂಡು ಅಂಚೆನೆ ನಮ್ಮ SM ಶೆಟ್ಟಿ ಸ್ಕೂಲ್ ಉಂಡು ಅವ್ರಲ್ಲ ಫೀಸ್ ಕನ್ಸೆಷನ್ ಪ್ರಕಾರ 1 ಕೋಟಿ ಬಿತ್ತು ಅವ್ರಲ್ಲ ಕನ್ಸೆಷನ್ ಹೋಗ್ಕೊಂಡು ಅಂಚೆನೆ ಹೈಯರ್ ಎಜುಕೇಷನ್ ಉಂಡು ಅವ್ರಲ್ಲ ಒಂದು 70 ಲಕ್ಷ ಬಿತ್ತು ಅಂಚೆ ಒಂದು 3-4 ಕೋಟಿದ ಕನ್ಸೆಷನ್ ಎಜುಕೇಷನ್ ದ ಕಾಸ್ಟ್ ನಮ್ಮ ಬಣ್ ಸಂಘ ಬ್ಯಾನ್ ಮಾಡ್ತೊಂದುಂಡು ಈ ಸ್ಕೇಲ್ಡ್ ಹೆಂಗ್ ತೋಜಿ ಬೇತ ಊರ ಅಸೋಸಿಯೇಷನ್ ಉಂಡು ವರ್ಷದ 4 ಕೋಟಿ 5 ಕೋಟಿ ಖರ್ಚು ಮಾಡ್ಕೊಂಡು ಅಂಚೆ ನಮ್ಮ ರಿಯಲಿ ವಿ ಶುಡ್ ಬಿ ಅಪ್ರಿಷಿಯೇಟ್ ಬಣ್ ಸಂಘ ಫಾರ್ ದಿಸ್ ನೋಬಲ್ ಕಾಸ್. ಅಂತಂದೆ ನಮ್ಮ ಎಜುಕೇಶನ್ ಇನ್ಸ್ಟಿಟ್ಯೂಟ್ SM ಶೆಟ್ಟಿ ಸ್ಕೂಲ್ ಅವನು ಫಸ್ಟ್ ಸ್ಟ್ಯಾಂಡರ್ಡ್ ಪೋಸ್ಟ್ ಗ್ರಾಜುಯೇಷನ್ ಮುಟ್ಟಾನು ಫಸ್ಟ್ ಸ್ಟ್ಯಾಂಡರ್ಡ್ ಬೊಕ್ಕ ನಮ್ಮ IGCS ಉಂಡು ಇಂಟರ್ನ್ಯಾಷನಲ್ ಅಫಿಲಿಯೇಟೆಡ್ ಸ್ಕೂಲ್ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ಅಫಿಲಿಯೇಟೆಡ್ ಅವು ಎಡ್ಡೆ ಎಜುಕೇಷನ್ ಕ್ವಾಲಿಟಿ ಎಜುಕೇಷನ್ ಅವೇನು ಐಟ್ ಕಲ್ತಿನ ಕಡೆಗೆ ಎಬ್ರಾಡ್ ಹೋಗಿನ ಕಡೆಗೆ ಮಾತ್ರ ಈಸಿ ಆಗ್ಬೋದು ಅದಂದ ಗ್ರಾಜುಯೇಷನ್ ವೇರಿಯಸ್ ಮ್ಯಾನೇಜ್ಮೆಂಟ್ ಕೋರ್ಸಸ್ ಉಂಡು ಅಂಚನೆ ಪೋಸ್ಟ್ ಗ್ರಾಜುಯೇಷನ್ ಉಂಡು ಅಂಚನೆ ಇತ್ತ ಕೂಡ ಒಂದು ಸ್ಟಾರ್ಟ್ ಮಾಡಿದೇರು PhD ಮಾಡ್ಕೊಂಡು ಹೇಳಿಕ್ಲ ಅವರು ಟ್ರೈನಿಂಗ್ ಅವನುಂಡು ಅಂಚೆ ಅದು ಸ್ಟಡಿ ಮಾಡ್ತಾರೆ ಬೇರೆ ನಮ್ಮ ಜೋಕುಲು ಒಡಗಿಲ ಗೋಪಿನ ಅಗತ್ಯ ಅವಳ ಕ್ವಾಲಿಟಿ ಎಜುಕೇಷನ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಅವು ಲೈಕ್ ಅಕ್ರಿಡಿಷನ್ ಬೈದಿನಿ ನಾರಾಯಣ್ ಕಾಲೇಜ್ ಬೈದಿನಟ್ಟು ಒಂದುಲ ಒಂಜಿ ರ್ಯಾಂಕ್ಡ್ ಒನ್ ಆಫ್ ದಿ ಬೆಸ್ಟ್ ಕಾಲೇಜ್ ಅಂಚ ಐತ ಎಜುಕೇಷನ್ ನಂಗೆ ಬೆನಿಫಿಟ್ ಮಾತ್ರ ಇತ್ತು ಇತ್ತೆ ತೋರೆಕೊಂಡ ಓನ್ಲಿ 15% ನಮ್ಮ ಬಂಟನಾಗಲು 15% ಮಾತ್ರ ಕ್ರೋರ್ಸ್ ಆಫ್ 300-400 ಕ್ರೋರ್ಸ್ ದ ಕಾಲೇಜ್ ನಮ್ಮ ಐತೆ ಇನ್ಫ್ರಾಸ್ಟ್ರಕ್ಚರ್ ಈತಲ ಹಾಕೊಂಡು ಅಂಚೆನೆ ಹೈಯರ್ ಎಜುಕೇಷನ್ ಅಂಡ್ ಫುಲ್ ಇಟ್ಟು ನಮ್ಮ ಬಂಟನಗಳಿಗೆ ಯೂಸ್ ಹೊಂದಿಚ್ಚಿ ಆಯ್ತಾ ಕ್ವಾಲಿಟಿ ಎಜುಕೇಷನ್ ನಮ್ಮಗಳು ಅವಿನ ಗೆದ್ದು ನೋಡು ಆಯ್ತಾ ಬೆನಿಫಿಟ್ ಗೆದ್ದು ನೋಡು ಎಜುಕೇಷನ್ ಇಸ್ ದ ಓನ್ಲಿ ಸೊಲ್ಯೂಷನ್ ದುಂಬು ಮತ್ತೆ ಮಲ್ಲೆ ಹೊಡೆದಂಡ ಒಂಜ ಮಲ್ಲೆನ ಮಗೆ ಆದ್ಬೋದು ಇಜಿನ ಮಸ್ತ್ ಕ್ಯಾಪಿಟಲ್ ಮಾತಾಡ್ಬೋದು ಇತ್ತ ಅಂಚತ್ತು ವಿತೌಟ್ ಕ್ಯಾಪಿಟಲ್ ಕಲ್ತಿನ ಏತ್ ಮಲ್ಲೆಲ್ಲ ಹೋಗಿ ಉಬರ್ ಒಂದು ಕಂಪನಿಗೆ ನಿಗಳು ಅವು ಟ್ರಾನ್ಸ್ಪೋರ್ಟ್ ಕಂಪನಿ ವರ್ಲ್ಡ್ ದ ಲಾರ್ಜೆಸ್ಟ್ ಟ್ರಾನ್ಸ್ಪೋರ್ಟ್ ಕಂಪನಿ ಇನ್ ದ ವರ್ಲ್ಡ್ ಅಂಡ್ ಐತ ಬುದಾಡು ಒಂಜಿಲ ವೆಹಿಕಲ್ ಇಜ್ಜಿ ಐತ ಬುದಾಡು ಒಂಜಿ ವೆಹಿಕಲ್ ಇಜಿನ ಟ್ರಾನ್ಸ್ಪೋರ್ಟ್ ಇಜ್ಜಿ ವಿತೌಟ್ ಇನ್ವೆಸ್ಟ್ಮೆಂಟ್ ಓನ್ಲಿ ಟೆಕ್ನಾಲಜಿ ಇನೋವೇಷನ್ ಐತ ಬೇಸಿಸ್ ಗ್ರೋ ಆದ ನಂಬರ್ 1 ಇನ್ ದ ವರ್ಲ್ಡ್. ನಮ್ಮ ಬಣ್ ಸಂಘದ ಹಿರಿಯ ಮಗೆ ನ್ಯೂ ಬಾಂಬೆ ನಂದು ಫಸ್ಟ್ ಆತಿನಿ ಮೂಲು
ಅಂಚ ಮೂಲು ಅಂಚನೆ ಮಾತ ಕಾರ್ಯಕ್ರಮಲ ಬಾರಿ ಲಾಯ್ಕಡ್ ಮಲ್ತೊಂದುಲ್ಲರು ಒಂದು ದತ್ತು ವಿದ್ಯೆ ಬೊಕ್ಕ ಮೆಡಿಕಲ್ ಒಂದು ರಡ್ಡು ವಿಷಯ ನಮ್ಮ ಜೀವನೋಡು ಬಾರಿ ಇಂಪಾರ್ಟೆಂಟ್ ವಿಷಯ. ಏರ ಭಾಸ್ಕರನ್ ನಿಬಂಡೇರು ಒಂದು ನೋಬಲ್ ಕಾಸ್ಟ್ ಮೆಡಿಕಲ್ ಬೊಕ್ಕ ಎಜುಕೇಶನ್ ಇಂದೆಕ್ ಏರ್ ಟೀಚರ್ ನಕುಲಾಡು ಡಾಕ್ಟರ್ ನಕುಲಾಡು ಇಂದೆಕ್ ಏರ್ ವರ್ಕ್ ಮಲ್ಪೇರು ಅಕುಲ ಆತು ಡೆಡಿಕೇಟೆಡ್ ಅದುಪ್ಪೇರು ಅಕಲ್ನ ಕೆಲಸ ಒಂದು ನೋಬಲ್ ಪ್ರೊಫೆಷನ್. ಅಂಚ ನಮ್ಮ ವಿದ್ಯೆಗೆ ದಿಂಜ ಮಹತ್ವ ಕೊರೊಂದುಲ್ಲ. ನಮಕ್ ಪಂಡೇರ್ ಅಯ್ಯರ್ ಪಂಡೇರು ನಮಕ್ ಹೈಯರ್ ಎಜುಕೇಶನ್ ಸ್ಕೂಲ್ ಉಂಡು, SM ಶೆಟ್ಟಿ ಸ್ಕೂಲ್ ಉಂಡು, ಮಾತ ಫ್ಯಾಕಲ್ಟೀಸ್ ಉಂಡು. ಇತ್ತ ನಮ್ಮ ಏನಿದ ಈ ಅಡಾಪ್ಷನ್ ಆಯ್ಕೆ ಆದಿನ ಜೋಗಿ ನೆನಪ ಧೈರ್ಯದ ಲೈನ್ ಬರಡು ಮಾತಿರಲ್ಲ. ಕಡೆಟ್ ಅಧ್ಯಕ್ಷರನ ಭಾಷಣ ಐದು ತುಂಬು ನಮ್ಮಲ್ಲಿ ಪೈನಿ ಭಿನ್ನರುಲ್ಲೇರು ನಮ್ಮ ಕುಲೆ ಅಣ್ಣ ಅಕಲೆ ಕೊಂಜಿ ಪುಷ್ಪದ ಗೌರವ ಗುರು ನಮ್ಮ ಮಾನದಿಗೆ ಮಾಡ್ತಂದಿಲ್ಲ. ನಮ್ಮ ಈ ನವಿ ಮುಂಬೈದ ವರ್ಮ ಪ್ರಾದೇಶಿಕ ಸಮಿತಿ ಲೇಡ್ ಆ್ಯಂಡ್ ಅಂಚನೆ ನಮ್ಮ ಒಂಜಪ್ಪ ಬಾಲಲು ಬನ್ನೆಂಜನೆ ಬಂಡರ ಸಂಘದ ವರ್ಮರ ಜೋಕು ಲೀಡ್ ಸುರತ ಕಡೀರ ಜೋಕುಲ ನವಿ ಮುಂಬೈ ಅಗಲು ಈ ದತ್ತು ಸ್ವೀಕಾರದ ನಮ್ಮ ಶಿಕ್ಷಣ ಸಮಾಜದ ಜೋಕುಲಿಗೆ ವಿತರಣೆ ಮಾಡ್ಕೊಂಡು ಆಂಡ ಸ್ಪೆಷಲ್ ಆದ 5 ವರ್ಷ ಕೂಡ ದತ್ತು ಸ್ವೀಕಾರದ ಕಾರ್ಯಕ್ರಮವನ್ನು ಅವರು ಶುರು ಸ್ಟಾರ್ಟ್ ಮಾಡ್ತಾರೆ. ಅಂಚನೆ ಮುಂತ ಸ್ಟಾರ್ಟ್ ಮಾಡ್ತಾರೆ ಅಂಚನೆ ಬೇರೆ ಮತ ಪ್ರಾದೇಶಿಕ ಸಮಿತಿಗಳ ಒಂದರ ದತ್ತು ಸ್ವೀಕಾರ ಮತ್ತೊಂದುಲ್ಲೇರು ಅವತ್ತಂದೆ 10 ಜನ 21 ಜನ ಇದಕ್ಕೆ 25 ಜೋಕಲಿಗೆ ಕೊರೊಂದುಲ್ಲೇರು ಬಂದಿರು ಒಂದು ನಿಜವಾದ ಕಡೆಗೆ ಅಭಿನಂದನೆ ಮಾಡ್ತಾರೆ. ಈ ನಮ್ಮ ಬಂಟರ ಸಮಾಜಗಳು ನಮ್ಮ ಸಮುದಾಯಗಳಿಗೆ ಮಾತಿನ ಪರಿಲಕ್ಷಣೆ ವಿದ್ಯೆಗೆ ವಂಚನೆರವಲ್ಲಿ ನನ್ನ ದಾನೋಡು ಬಾರಿ ಮಲ್ಲ ದಾನ ವಿದ್ಯಾದಾನ ಬಕ್ಕ ಅನ್ನದಾನೆಗೆ ರಾಶಿನ ಮಲ್ಯ ದ್ವಾದಶಿ ರಾಶಿಗೆ ಅಂಚೆ ನಮ್ಮ ವಿದ್ಯೆದಾನ ಎದುರುಗಳ ವಂಚನೆರ ಬಲ್ಲಿ ಪಡೆದು ನಮ್ಮ ಐದು ಕೊಟ್ಟಿನ ಪ್ರೋತ್ಸಾಹ ನಮ್ಮಗುಲೆ ಐದ ದಾನಿರುಲ್ಲೆ ಅಗಲು ಕೊರ್ನೇನು ಮಗಳು ಪೂತ ಇಸಲು ಯಾನ ಎಂಗುಲು ಗೆತು ಮೀನು ಪಡೆದ ವಿದ್ಯಾರ್ಥಿಗಳು ಅವರು ಆ ಒಂದೇನು ಒಡಿತಾಗ ಉಪಯೋಗ ಬಂದದ್ದು ಆಯಂಜಿ ಕೀರ್ತಿವಂತೆ ಅವಳು ವಿದ್ಯೆ ಕೀರ್ತಿವಂತೆ ಆದ ಆಯನ ಪುತಾರ ಮಾಡೋಡು ಕವ ಅಂಚನೆ ನಮ್ಮ ಬಂಟರ ಸಂಘದ ಉದಾಲ ಕನೋಡಿ ಕೀರ್ತಿ ಕನೋಡ ಪಡೆದು ಯಾನ ದೇವರ ನಟ್ಟೊಮ್ಮೆ ನಿಗಲವಿನ ದಾಲ ಸದುಪಯೋಗ ಮಲ್ಪಂದ ಆಯ್ಕೆ ಮಲ್ತದು ನಿಗುಲು ಬರ್ಕೊಡ್ ಬಂದ್ರೆ ನಾನು ಇನ್ ಫ್ಯೂಚರ್ ದುಂಬು ನನಗೆ ವಿದ್ಯೆ ಇಂಜಿನ ದಾಲ ಸಾಧ್ಯ ನಮ್ಮ ಪ್ರಧಾನಮಂತ್ರಿ ದುಂಬೆ ಬಂದಿರು ಪೂರ ಡಿಜಿಟಲ್ ಇಂಡಿಯಾ ಮಲ್ಪಂದು ಅಂಡ್ ನಾ 3 ವರ್ಷೋಡು ಒಂಜಿ ಡಿಜಿಟಲ್ ಇಂಡಿಯಾ ಬಂತೇರು ಇತ್ತ ನಂಗೆ ಬಾರಿ ಲಾಯ್ಕ ಇತ್ತೊಂಚಿ ಸುರುಳು ಬಂದ ಭಂಗ ಆಗ್ಬಿಡು ಅಂಡ್ ಫ್ಯೂಚರ್ ದುಂಬುಗ ನಂಗೆ ಭಾರಿ ಲಾಯ್ಕ ಆಗ್ಬಿಡು ಅಂಚೆ ವಿದ್ಯೆಗೆ ಭಾಳ ವಿಷಯಗಳು ನಿಗಲಾಗಿತ್ತೆ. ಒಂದು ಫಸ್ಟ್ 10th ಸ್ಟ್ಯಾಂಡರ್ಡ್ ಬಂತ ದತ್ತು ಸ್ವೀಕಾರ ಮಲ್ತೇರು ಅವತ್ತನ್ನೇ ಈಗ ತಿಂಗಳು ನಮ್ಮ ಬಂಟರ ಸಂಘದ ಮುಂದೆ ಏನು ರೆಕಮೆಂಡ್ ಮಲ್ತೇರ ಆಗಲೇ ಸೌಕೇಜ್ ಆರೋಗ್ಯ ಭಾಗ್ಯಗಳ ದೊಡ್ಡಗೋರ್ಪಡು ವಿದ್ಯೆಗಳಿರಲಿ ಕಡಿಮೆ ತಂದು ಕೋರ್ಪಡು ಏಪಲ ನಮ್ಮ ಪಿರಪ್ ಜಾರುಜ ಪಿರ ಮಲ್ಪುಜ ಅಂಜಿನ ಒಂದೇನುಗಳು ಏಪಲ ಮರೆಪೆರ ಬೆಲ್ಲಿ ದುಂಬತ್ತು ಗೆದ್ದು ನೋಡು ಐಕೆ ನಮ್ಮ ಸಹಕಾರ ಮಲ್ಪನಗಲ್ಲೊಲ್ಲೇದು ಮಲ್ಪೇರು ನಮ್ಮ ಏಪಲ ಪಿರಪ್ಪುಜಿ ಒಯ್ಕೆನ 5 ಫಸ್ಟ್ ಸ್ಟ್ಯಾಂಡರ್ಡ್ 10ನೇ ಕ್ಲಾಸ್ ಆಯ್ನೇನು ಬೊಕ್ಕ ನಮ್ಮ ಹೈಯರ್ ಎಜುಕೇಷನ್ ಉಂಟು ಬಂಟರ ಸಂಘದ ಎದುರು ಅವರು ಬೋಡಿನ ಫೆಸಿಲಿಟಿ ಉಂಟು ನಿಗಲಿಗೆ ಹೊರಬರ ದೂರ ಹಚ್ಚಿ ಹೆಚ್ಚು ಇಂಟರ್ಲಿಕ್ ಹೆಚ್ಚು ದೂರ ಹಚ್ಚಿ ಆಂಡಲ ಹೆಡ್
ಈಗಲೇ ಹೈರ್ ವಿಷಯ ಮಲ್ಪಲಿ ಅವತ್ತನ್ನ ನಮ್ಮ ಜಾತಿ ಬಾಂಧವ್ಯ ಇಲ್ಲ ಪೋವಾಯ್ ಸೈಟ್ ಇತ್ತೇರಿಡ ನಮ್ಮ ಪೋವಾಯ್ದ ಬಂಡರ್ ಸಂಘದ SM ಹೈಸ್ಕೂಲ್ ಉಂಡು ನಮ್ಮ ಏನೀಗ ಅವು ಐಟಿನ ಪರಿಸರ ಉಂಡು ನಮ್ಮ ಒಂಜಿ ಶಾಲೆ ಅದು ಈಗ 100% ರಿಸಲ್ಟ್ ಬರ್ಕೊಡು ಐಟಿನ 100% ರಿಸಲ್ಟ್ 90% ಡಿಸ್ಟಿಂಕ್ಷನ್ ಪಾಸ್ ಆಗೋದಿಲ್ಲರು ಅವು ನಂಗೆ ಭಾರಿ ಮಲ್ಲ ಗೌರವ పోయిన ವರ್ಷడు పోయిన లాస్ట్ కరెంట్ ఇయర్ పవాయ్ స్కూలు నాకడ్ ఆల్ ఇండియా ಫಸ್ಟ್ ಓದುದು ಫಸ್ಟ್ ಎ ರ್ಯಾಂಕ್ ಫಸ್ಟ್ ಮೀನ್ಸ್ ಎ ರ್ಯಾಂಕ್ ಅವಳು ನಂಗೆ ಭಾರಿ ಗೌರವದ ವಿಷಯ ಅಂತ ಪ್ರಿನ್ಸಿಪಲ್ ಟೀಚಿಂಗ್ ಸ್ಟಾಫ್ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಪೂರ ಮಾತೆಲ್ಲ ಭಾರಿ ಹೆಡ್ಡೆಲ್ಲ ಒಳ್ಳೆಯರು ಭಾರಿ ಸಿಸ್ಟಮೆಟಿಕಲ್ ಹೋದವರು ನಂಗೆ ಐಟ್ ನಂಗೆ ಒಂದು ಸಂಪಾದನೆ ಉಂಟು ಭಾರಿ ಈರಿಗೆ ಬಂಡರ ಸಂಘ ನಮ್ಮ ಏರಿಗೆ ಏನ ವಿತರಣೆ ಮಲ್ಕೊಂಡಲ್ಲ ಆಯ್ತು ನಂಗೆ ಒಂದು ಸಂಪಾದನೆ ಉಂಟು ಆಯ್ತಾ ಒಂದು ಎಟೇ ಕೊಡ್ಬಿಡಿ ಅವರು ನರ್ಸರಿ ಪತ್ತಿನ ನಂಗೆ ಪೋಸ್ಟ್ ಗ್ರಾಜುಯೇಷನ್ ಉಂಟು ಈಗ ಹೊರಬಾರ ಸಾಲ ಜೋಗಲ್ ಸ್ಟೂಡೆಂಟ್ ಮಲ್ಪಿ ಒಂದು ಲೇರು ಅವು ಲೆಟ್ಟೆ ಕಲ್ತೊಂದಿಲ್ಲ ಅವೇನು ತೂದು ನಮ್ಮ ಈ ದತ್ತು ಸ್ವೀಕಾರ ನಮ್ಮ ದಿನಗುಲ್ಲ ನಮ್ಮ ಏನು ಕೊಟ್ಕೊಂಡ ಐಕಲ ನಿಗಳು ಮನಸ್ಸು ಬರುದು ನಮ್ಮಂಜಿ ಯಾನೊಂಜಿ ಹಠ ಬೋಡು ಛಲ ಬೋಡು ಯಾನೊಂಜಿ ಅಧಿಕಾರಿ ಆದ ಗೋಪೆ ಯಾನೊಂಜಿ ಉದ್ಯೋಗಪತಿ ಆದ ಗೋಪೆ ಅಂದು ನಂಗೆ ಹಠ ಬೋಡು ಏಪ ಮುಟ್ಟ ನಿಗಲೆ ಹಠ ಇದ್ಯಾ ನಿಗಲೆ ಆ ಗುರಿ ಮುಟ್ಟರೆ ಅಂದ ಬಂಗೋಡು ಅವಿನ ಹಠನೆ ಪಡಪುಡವಲ್ಲಿ ಐಕ್ ಪ್ರೋತ್ಸಾಹ ನಮ್ಮ ಅಪ್ಪೆಮ್ಮೆ ಗೋರುಡಾಗಲಿ ಜೋಕಲಿ ಆಗಲೇ ಬುದ್ಧಿ ಪೂಜೆ ಬಾದರೆ ನಮ್ಮ ಒಂಜಿ ಅಪ್ಪೆಮ್ಮೆ ಗೋರುಡು ಐಕಾಸದ ಆ ಜೋಕಲಿ ನಮ್ಮ ಈಂಜೆ ರಸ್ತೆ ತಗೋಡು ನಾನು ಯಾನ ಬೊಕ್ಕೊಂಜಿ ಸ್ಕೀಮ್ ಬಂದೆ ಇದಾಗ ನಮ್ಮೆಟ್ಟು ನಮ್ಮ ಸಮುದಾಯಡು IAS IPS ಏರ್ಲೈಜರ್ ಭಾರಿ ಕಡಿಮೆ ಐಕ್ಯಾನ್ ಈ ಸರ್ತಿ ಪ್ರಪೋಸಲ್ ಬರ್ದೆ ಅದು ಪ್ರೊವೈಡ್ ಈಗ ಈ ಸೈಡ್ ಮೂಲಭೂತ ಸ್ಟೂಡೆಂಟ್ಸ್ ಆದ ಬ್ರೈಟ್ ಸ್ಟೂಡೆಂಟ್ಸ್ ಇದ್ದಾರೆ ನಮ್ಮ ಹೈಯರ್ ವಿಷಯ ಅವಲಾಡೋಲ್ಲಿ ಐಟ್ ಒಂಜಿ ಐದು ಕ್ಲಾಸ್ ಅರೇಂಜ್ಮೆಂಟ್ ಮಾಡ್ಬೇಕ ಹೆಚ್ಚಿನ ಒಂಜಿ ರಡನಿಗಳು ಮಾಡ್ಬೇಕು ಪ್ಲ್ಯಾನ್ ಉಂಟು IAS IPS ನಮ್ಮ ಸೌತ್ ಭಾರಿ ಕಡಿಮೆ ಉಂಟು ಸೌತ್ ಕೇರಳ ಒಳ್ಳೆಯರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಭಾರಿ ಕಡಿಮೆ ಭಾರಿ ಇಟ್ಟ ಪೋಸ್ಟ್ ಅವು ಆಯ್ತು ಅಧಿಕಾರ ಬಂದರೆ IAS IPS ಫಸ್ಟ್ ಪೋಸ್ಟು IAS ಅಧಿಕಾರಿ ಭಾರಿ ಮಲ್ಲ ಅಧಿಕಾರ ಭಾರಿ ನಂಗೆ ಭಾರಿ ಇಟ್ಟ ಈ ಸರ್ತಿ ಒಂದು ಮಲ್ಪಂಜಿ ಪ್ಲ್ಯಾನ್ ಉಂಟು ಒಂಜಿ ರಟ್ಟು ಸಿಗೋದಲ್ಲ ಹೆಚ್ಚಿನ ಐಕಲ ನಿಗಲು ಪ್ರೋತ್ಸಾಹ ಕೊಟ್ಟು ಧನ್ಯವಾದ ಪ್ರಭಾಕರಣ್ಣ ಬಾರಿ ಪುರ್ಲದ ಪಾತ್ರ ಬರ್ತಾರೆ ಒಂಜಿ ಎಡ್ಡೆ ವಿಷಯ ಪಂಡ ನಂಗೆ ತೆರಿಪಾರೆ ನಮ್ಮ ಮಾತೃಭೂಮಿ ಬ್ಯಾಂಕ್ ಅವನು ನಮ್ಮ ಜೋಕುಲು ಕಲ್ತೊಂದುಲ್ಲ ಎಲ್ಲ ಬ್ಯಾಂಕ್ ಉದ್ಯೋಗ ದಿಕ್ಕುನಂಚಿನ ಚಾನ್ಸಸ್ ಉಂಟು ಬಂಟೆರೆ ಬಂಡ ಒಂದು ಮಸ್ತ್ ಪ್ರತಿಷ್ಠೆ ಉಂಟು ಹೆಮ್ಮೆದ ವಿಷಯ ನಮ್ಮ ಏಪಲವನ್ನು ಬಂಟೆರೆ ಬಂಡ ಹೆಮ್ಮೆದ ವಿಷಯ ज़माने ने कहा टूटी हुई तस्वीर बनती है तेरे दरबार में बिगड़ी हुई तकदीर बनती है तारीफ तेरी निकली है दिल से आई है लब पे बन के कमाली शिरडी वाले साईं बाबा आया है तेरे दर पे सवाली लब पे दुआएं आंखों में आंसू दिल में उम्मीदें पर झोली खाली शिरडी वाले साईं बाबा आया है तेरे दर पे सवाली आया है दर पे सवाली बाबा शिरडी वाले साईं बाबा आया है तेरे दर पे सवाली ओ, 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 आप
साथ में गा सकते हैं। अगर कव्वाली एंजॉय करना है तो आप साथ में गाना चाहिए। वेरी गुड। ओ मेरे साईं देवा तेरे सब नाम लेवा, ओ मेरे साईं देवा तेरे सब नाम लेवा। जुदा इंसान सारे सभी तुझको है प्यारे, सुने फरियाद सबकी तुझे है याद सबकी। बड़ा या कोई छोटा नहीं मायूस लौटा, अमीरों का सहारा गरीबों का गुजारा। तेरी रहमत का किस्सा बयां अकबर करे क्या। ಬಾರೆ ಬಾರೆ ಚಂದದ ಚೆಲುವಿನ ತಾಯ್, ಬಾರೆ ಬಾರೆ ಒಲವಿನ ಚಿಲುಮೆಯ ತಾರೆ. ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ಬಾರೆ ಬಾರೆ ಒಲವಿನ ಚಿಲುಮೆಯ ತಾರೆ. ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ, ಚಂದುಟಿ ಮೇಲಿನ ಹೂನಗೆ ಮರೆಯಲಾರೆ. ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ, ಚಂದುಟಿ ಮೇಲಿನ ಹೂನಗೆ. ನಮ್ಮೂರ ಮಂದಾರ ಹೂವೇ ನನ್ನೊಲುಮೆ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಬಿರುಗು. ನಮ್ಮೂರ ಮಂದಾರ ಹೂವೇ ನನ್ನೊಲುಮೆ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಬಿಡುಗು. ನಮ್ಮೂರ ಮಂದಾರ ಹೂವೇ. ಕಣ್ಣಲ್ಲಿ ಕರೆದು ಹೊಂಗನಸ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ, ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಮೋಹ ಸಂವಾದ ಮಿಡಿದೆ. ಕಣ್ಣಲ್ಲಿ ಕರೆದು ಹೊಂಗನಸ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ, ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಮೋಹ ಸಂವಾದ ಬಿಡಿದೆ. ತೀರದ ಪ್ರೇಮದ ಸೊಗಸಾದ ತೆರೆ ಮೇರೆ ಬೀಚ್ ಮೇ, ತೆರೆ ಮೇರೆ ಬೀಚ್ ಮೇ कैसा
अंजाना कैसा है ये बंधन अनजाना मैंने नहीं जाना तूने नहीं जाना मैंने नहीं जाना तूने नहीं जाना तेरे मेरे बीच में कैसा है ये बंधन अनजाना डोर खींचे दूजा दौड़ा चला आए एक डोर खींचे दूजा दौड़ा चला आए कच्चे धागे में बंधा चला आए ऐसे जैसे कोई ओ ऐसे जैसे कोई दीवाना जैसे कोई दीवाना मैंने नहीं जाना तूने नहीं जाना तेरे मेरे बीच में कैसा है ये बंधन अनजाना ಕೊಡಗನ ಕೋಳಿ ನುಂಗಿತ ನೋಡವ ತಂಗಿ ಕೊಡಗನ ಕೋಳಿ ನುಂಗಿತ ಕೊಡಗನ ಕೋಳಿ ನುಂಗಿತ ನೋಡವ ತಂಗಿ ಕೊಡಗನ ಕೋಳಿ ನುಂಗಿತ ಆಡುವನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡುವನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತ್ರದವಳ ಮಕ್ಕಳು ನುಂಗಿತ ತಂಗಿ ಕೊಡಗನ ಕೋಳಿ ನುಂಗಿತ ಕೊಡಗನ ಕೋಳಿ ನುಂಗಿತ ನೋಡವ ತಂಗಿ ಕೊಡಗನ ಕೋಳಿ ನುಂಗಿತ ಒಳ್ಳುವನೆಗೆಯ ನುಂಗಿ ಕಲ್ಲು ಗೂಟವ ನುಂಗಿ ಒಳ್ಳುವನೆಗೆಯ ನುಂಗಿ ಕಲ್ಲು ಗೂಟವ ನುಂಗಿ ಮೆಲ್ಲಲು ಬಂದ ಮುದುಕಿಯನ್ನೇ ಹೊಡೆಯು ನುಂಗಿತ ತಂಗಿ ಕೊಡಗನ ಕೋಳಿ ನುಂಗಿತ ಕೊಡಗನ ಕೋಳಿ ನುಂಗಿತ ನೋಡವ ತಂಗಿ ಕೊಡಗನ ಕೋಳಿ ನುಂಗಿತ ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಳಿ ನುಂಗಿ ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಳಿ ನುಂಗಿ ಮಕ್ಕದಲ್ಲಿರುವ ಅಣ್ಣನನ್ನೇ ಮಣಿಯು ನುಂಗಿತ ತಂಗಿ ಕೊಡಗನ ಕೋಳಿ ನುಂಗಿತ ಕೊಡಗನ ಕೋಳಿ ನುಂಗಿತ ನೋಡವ ತಂಗಿ ಕೊಡಗನ ಕೋಳಿ ನುಂಗಿತ गाना मर आली अना
अंगात भरलंय वार ही फिरकीची बाधा झाली पुरत होते धगधग लाली गालावर आली आणि अंगात भरलंय वार ही फिरकीची बाधा झाली आता अधीर झालो या मग बधीर झालो या आणि तुझ्याच साठी बनून मजनू माग आलो या आणि उडते उगत पडते चिंगट रंगत हालो या झालं झिंग 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 गुडघ्या बाशिंग बांधून तुझ्या नावाचं मी इनिशियल टाकून गोंधले आता उतानीर झालो गुडघ्या बाशिंग बांधून तुझ्या नावाचं मी इनिशियल टाकून गोंधले हात भरून आलो या हात भरून आलो या लई दुरून आलो या आणि करून दाढी भारी परफ्यूम मारून आलो या अगं समजा पोरात न्याले जोरात रंगात आलो या झाले झिंग 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 समजा गावाला झाली माझ्या लग्नाची घाई कधी होणार तू राणी माझ्या लेकराची आई समजा गावाला झाली माझ्या लग्नाची घाई कधी होणार तू राणी माझ्या लेकराची आई आता तराट झालो या आता तराट झालो या तुझ्या घरात आलो या लई फिरून बांधावरून कलटी मारून आलो या अगं ढिंचक जोरात टेकलो वरात दारात आलो या झालं झिंग 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 ओ बाप्पा பாப்பா பிதாவலி எங்க கொஞ்சம் அம்மைக்குப்பா என்ன அம்மீறி நீங்க குரல ஏழைகள மார்க் அந்தாப்போம் வாப்பா பாப்பா பிதாவலி ಇಲ್ಲಾಡು ಬತ್ತನ ಈ ಪಪ್ಪನ ಶರಪಣಿ ಶಾಲೆ ಬತ್ತನ ಮಾಸ್ಟರ್ನ ಶರಪ ಪಾಪ ಬಿದಾವಲಿ ಎಂಗಿನ ಬೆಂಚಿನ ಮನಿನ ಚೊರೆ ಎಂಕಿನ ಎಲ್ಲ ಈ ಪೊರ್ತುಗು ದಾಯಿ ಇಲ್ಲ ಬತ್ತಿನ ನೋಡೆಂಕ್ ಯಾನ್ ಎಲ್ಲ ಇರ್ತಿಂಚಿ ಶಾಲೆ ಪೋಪುಜಿ ಪಾಪ ಯಾನ್ ಶಾಲೆ ಪೋಪುಜಿ ಶಾಲೆ ದಾಯಿ ಪೋಪುಜಂಬೆ ಶಾಲೆ ದಾಯಿ ಪೋಪುಜ ಯಾನ್ ಪೋಪುಜಿ ಪಾಪ ಯಾನ್ ಪೋಪುಜಿ ದಾಯಿ ಪೋಪುಜ ಮಾಸ್ಟರ್ ಆಕುನಿಯ ಪಾಪ ಮಾಸ್ಟರ್ ಬಕ ನಿನ್ನಂಚಿತ್ನ ಫೆಟ್ಗ ಮೀಗ ಹಾಕಂದೆ ಬುಡ್ಪೇರಂಬೆ ಪಾಪ ಯಾನ್ ಎರೇಗ್ಲ ಉಪದ್ರಾರ ಬಲ್ಲಿಂದು ಉಪದ್ರ ಮಲ್ಪನ್ನೆ ಮಾಸ್ಟರ್ ಹಾಕುಜೇರು ಈ ಉಪದ್ರ ಮಲ್ದ ಅಂಚನಿಕ ಮಾಸ್ಟರ್ ಹಾಕದೇರು ಪಾಪ ಈರ್ನ ಕಟಲ್ದೆ ಪಾಪ ಯಾನ್ ಎರೇಗ್ಲ ಉಪದ್ರ ಮಲ್ದಿಜ್ಜಿಯ ಪಾಪ ಊರಿಡಿ ಅಪ್ಪೆ ಗಂಟೆಲ್ದೆ ಬಾಡ್ದ ಅಲೇನು ಉಕ್ಕುತಿಂದ ನನ್ನ ಎನ್ನ ಗಂಟೆಲ್ದೆ ಬಾಡ್ದ ಸೈಪಾನ ಮೈ ಅತ್ತೆ ಪಾಪ ಇನ್ಯಾ ಯಾನ್ ಎರೇಗ್ಲ ಉಪದ್ರಾರ ಬಲ್ಲಿಂದು ಎರೇಗ್ಲ ತೊಂದರೆ ಬಲ್ಲಿಂದು ಎರೇಲ ಬಂಗಾರ ಬಲ್ಲಿಂದು ಎರೇಗಲ ಬಂಗಾರ ಬಲ್ಲಿಂದು ಯಾನ್ ಎನ್ನಾತಿಗೆ ಜೆತ್ತಿತ್ತ ಮಸ್ತ್ ಲಕ್ಕ ಲಕ್ಕದ ಹಾಕನತ್ತ ಯಾನ್ ಸಾಲೆ ಬೋಬುಚ್ಚಿ ಬೋಡ ಇಂಚಿನ ಜೋಕುಲ್ ಬೋಡ ಮಾಸ್ಟರ್ ಜತ್ತಿನೇಕ ಹಾಕಂಡೆ ಬಕ ನಿಕ್ಕ ಪೂಜಾಲ್ ಪೇರಮ್ಮೆ ನಿಕ್ಕ ಓ ದೇವ 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 ಉಂದೆ ಮಿನ್ನ ಮಂಡೆ ಪೆಟ್ಟಿಂಚಿನಂಬೆ ಪಾಪ ಪೆಟ್ಟು ಬಣ್ಣಕಂಡೆ ಪಾಂಡ್ ಪಾಪ ಯಾನಿ ಎಂಗ್ ಪಪ್ಪ ಬುಡ್ಚಪ್ಪ ಎಂಗ್ ಪಪ್ಪ ಬುಡ್ಚಿ ಅತ್ತು ಇನ್ನು ಕಾಣೇನಡ ಏನ ವಣ್ಣರದು ಶಾಲೆಗೆ போனாங்க பேங்க் கொஞ்சம் காசு கட்டுறவன் தமார பண்டரத்த யான்ல பொல்லுடு போது பேங்க் தொலை குல்லியே அது பத்தானாಗ ಒಂಜಿ ಪೊಲ್ಲುದ ಪೊಂಜೆ ಕುಲ್ದಿತ್ತನ್ ಕೌಂಟರ್ ಅರ್ಲಿ ತಿರಿಲಿ ಬಾನ್ ಎಂತಗಂದಿರ ಕಾಸು ಕಟ್ಲಿಕ್ಕೆ ಉಂಟು ಬಂಡೆ ಆ ಪೊಂಜಿ ಉರಾಣಿಕೆ ಇನ್ನಿ ಇಂಟ್ರೆಸ್ಟ್ ಉಂಟಾ ಅಂದು ಪಂಜೋಕೇಂಡಪ್ಪ ಅಂಚಿಂಚಿತಿಯೇ ಇಂಕ್ಲೊಂಚೂರು ಇರ್ಮೆನಾಂಡು ನಿಮಗೆ ಇಂಟ್ರೆಸ್ಟ್ ಇದ್ರೆ ನನಗೆ ಸಹ ಉಂಟು ಬಂಡೆ
సైతు పోతున్నాయా ఆ టేపంతిని టేబుల్ ఇచ్చిన పేపర్ ది మిచ్చిపిన కళ్ళ డిబ్బాను ఏ పెట్టి మంచి ఇంకొంచే డౌట్ ಅಪ್ಪು ಅಂಚದಾಯ ಹಾಕಂಡಿ ಲಾಗಿ ನೋಡೆ ಗುಂಬೆ ಆ ಕೊಂಚ ಕಲ್ಲಡು ಹಾಕದ ನತ್ತು ನಿನ್ನ ನಲ್ಲೆ ಕೆಕ್ಕಿಲ್ ಬೀಂಟದ್ದು ಪಿಜಕ್ಕದು ದಕ್ಕು ತೋಡಲ್ಪ ದಾಯಿಗೆ ಪಪ್ಪ ಆ ಪೊಡ್ഞ്ഞു ನಿನಗೆ ಇಂಟ್ರೆಸ್ಟ್ ಉಂಟಾ ಅಂದು ಇಂಟ್ರೆಸ್ಟ್ ಬಂಡ ಇಂಚಿನ ಮಾರ ಆಚೆ ಆಚೆ ಮನಸ್ಸು ಇಂಚಿನ ಸಾವುದ ಮನಸ್ಸು ಬೇ ಅತ್ತ ಅವು ಲೋಂದ ಬಡ್ಡಿ ಮಾರ ಇಂಟ್ರೆಸ್ಟ್ ಬಂದಾಗ ಓ ಇತ್ತು ಇಂಟ್ರೆಸ್ಟ್ ಬಂದ ಬಡ್ಡಿಯಾ ಒಂತೆ ಬರ್ತಾಲ್ ಪೋಂತದ್ದು ನನ್ನ ಚಡ್ಡಿಲಾಗೆ ಇದ್ದು ರಗುಲು ಎಂಕ್ರಿ ಮಾರ ಎಂಚ ಪುಟ್ಟು ಸೈತಾನ ಈ ಮಾರ ಅಮ್ಮೆ ಈರೆ ಅತ್ತ ಓ ಪಪ್ಪ ಈರೆ ನಡ ಸುಳ್ಳು ಬಂತಾರ ಈರೆ ನಡ ಸುಳ್ಳು ಬಂತಾರ ಪಪ್ಪ ಈರೆ ನಡ ಸುಳ್ಳು ಬಂತಾರ ಇದ ಈ ಬುದ್ಧಿಮಾನ್ಯ ಶಿಶುವಾದಿಪ್ಪು ಅಣ್ಣ ನಿಕ್ಕೆ ಅನ್ ಸುಳ್ಳು ಬಂತ ಜಿಂಬೆ ಒಂಜೇ ಒಂಜಿ ಸುಳ್ಳು ಬಂತಿಕೇನು ಸುಳ್ಳು ಬಂತಾರ ಪಪ್ಪ ಏನೇ ಸುಳ್ಳು ಬಂತ ಏನಡ 10 ದಿನ ನೋಡ್ದು ಮುದಾದ ಪಂಡರಿ ಗುಲಾಬಿದ ಗಿಡ ನಡ್ಡ ಒಂಜಿ ವಾರಡು ಬೇರೆ ಬರ್ಪುಣ ಪಂತರ ಇಚ್ಚ ಒಂಜಿ ಗುಲಾಬಿದ ಗಿಡ ನಡ್ನಂದ ಒಂಜಿ ವಾರಡು ದೈ ಬೇರು ಕೊರ್ಪುಣ ಅಂದು ಮಾರ ಕೊರ್ಪು ಜೀವಪ್ಪ ಈರು ಸುಳ್ಳು ಬಂತೀನಿ ಅವು ಕೊರ್ತುಜಿ ಅವು ಕೊರ್ತುಜಿಂದ ನಿಕ್ಕೆಂಚ ಗೊತ್ತುಂಬೆ ಅಂದಿನೋಳಗೆ ಎತ್ತು ಅಂತೆ ಓ ಸೈತು ಹೋತನ ದಿನಾಲ ಹೋಯ್ತು ತೂಂಡ ಒಡೆ ಬೇರು ಕೊರ್ಪುಣ ಈರು ಸುಳ್ಳು ಬಂತೀನಿ ಪಾಪ ಈರು ಸುಳ್ಳು ಬಂತೀನಿ ಓ ಸೈತು ಹೋತ ನಲ್ಪುಣಿಯರಿಗೆ ಏರ್ ಹೋತಿಯರು ನಲ್ಪುಣ್ಬೆ ಕೈನ ಸಮಯ ಸಮ ಉಂಡತ್ತ ಮೂರು ಮೂಜೆ ಉಂಡು ಎಂಚ ಮೂರು ಎಲ್ಲಿ ಉಂಟು ಇರಿಂತ ಪೇಪರ್ ಓದ್ದು ಜರ ಇನಿತ ಪೇಪರ್ ಇಗ್ಲ ಇನ್ನು ಮೂಜೆ ಇಕ್ಲ ದಾದ ಸಂಬಂಧ ಮಾರ ಇಂತ ಪೇಪರ್ ಹಿಡಿತನು ರಸ್ತೆ ಅಪಘಾತದಲ್ಲಿ 3 ಸಾವು ಉಂದು ಭಗವಂತ 3 ಬರ್ತೀನಿ ಅವು ಮೂಜಿ ನಿನ್ನ ಅಂಕೆದ ಸಾವು ಹತ್ತು ಮಾರ ಮೂಜಿ ಜನತ್ತ ಸಾವು ಎಂಕ್ ಮಾಸ್ತ್ ಬಂತು ಜರತ ಒಂದ್ ಚಂದ ಮತ್ತೆರ 3 ಸಾವು ನನ್ನ 3 ಇಚ್ಚಿ ಮಾರ ಹೆಚ್ಚಿನ ಸಾವು ಮಾರ ಇನ್ನ ಸಾವು ಡಾಬನಪ್ಪ ಓ ದೇವ ನನ್ನ ಎಂಚಿನ ನಿನ್ನ ಡೌಟ್ ಮೀನಿ ಎಂಕ್ ಡೌಟ್ ಉಂಡು ಪಾಪ ಈರೆ ಎಂಕ್ ಪ್ರತಿ ಒಂಜೆಕ್ಲ ಫಂಡ್ ಬರತೀಸೆ ಪಾಪ ಎಂಕ್ ಒಂಜಿ ಫಸ್ಟ್ನೇ ಉತ್ತರ ನೋಡು ಪಾಪ ಒಂಜಿ 13 ವರ್ಷ ಪ್ರಾಯದ ಪೊಣ್ಣುಲು ಪೆದ್ದುವೆರಾ ಇಂದ ಒಟ್ಟಾರೆ ಬಾತೇರು ಮತ್ತೆ ಒಂಜಿ ಎಡ್ಡೆ ಕೋಡಿ ಮತ ಒಂಜಿ ಪ್ರಾಯ ಹಿರಿಯ ಕ್ಲೇಡ ಮತ ಇಂಚ ಮತ ಒಟ್ಟಾರೆ ಜೋಗಿ ಮತ ಪ್ರಶ್ನೆ ಮಲ್ಪನತ್ತೆ ಜೋಗಿ ಮತ ಅಂಚ ಮತ ಕೇಂದ್ರ ಅಂತ ಗೊತ್ತಾನ ತನಿಕ್ ಪಾಪ ಏನು ಸಾಲೆ ಬಾಬನ ಜೋಗಿ ಮತ ಇಂಚ ಮತ ಕೇಂದ್ರ ಏನೊಂದು ಎಲ್ಲೇ ಡೌಟ್ ಪಾಪ ಹಾಗೆ ಪೆದ್ದುವೆರಾ ಜೋಗ್ಲಿಕ್ಕೆ ಕೂಡ ಮಂಡೇ ದೀಪೆ ಸಾಲೆ ಬಾಬನ ಜೋಗ್ಲಿಗೆ ಒಂದು ಮತ ಅಧಿಕ ದಾಯಂಬೆ ಎಂಕೊಂದು ಡೌಟೇ ಪಾಪ ಪೆದ್ದುವೆರಾ ಅವೇ ಪನ್ಪುನು ಮಾರ ನಿಕ್ಕು ಈಟ್ ಫಂಡ್ ಜಿಡ್ಲ ಇಂಬೆ ಬೇರೆ ಬಿಡು ಪೂಜೆ ಇಜ್ಜಿಮ್ಮೆ ಅಂಚ ಮಾತ ಪೆದ್ದು ಜೇರಿ ಐಕ್ ಮಾತ ಕ್ರಮಂಡವು ನಿಕ್ಲೆ ದಾಯ ಜೋಕ್ಲೆ ದಾಯ ಯಾನವೇನೆ ಮಂಡೆ ಪೆದ್ದು ಜೇರಿಂದು ಅಲ್ಲಿಗೆ ಮೊರನೀಡ್ ದಿಂಚು ಪಾನೊಂದುಲ್ಲೆ ಆಂಡಲ್ಲ ಫೋಡ್ದು ಬೊಬ್ಬೆ ಓಡ್ನು ಮರೆ ಅಲ್ಲಿ